ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇರೋದು ಪಾನಿಪುರಿ ಚಾಲೆಂಜ್. ಅಂಡ್ ಈ ಚಾಲೆಂಜ್ ನ ನಿಮ್ಮ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದೀವಿ, ಬಿಕಾಸ್ ನಾನು ಹಾಕಿದ್ನಲ್ಲ ಟ್ರೂತ್ ಆರ್ ಡೇರ್ ಅದ್ರ ಚಾಲೆಂಜ್ ಅಲ್ಲಿ ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ಚಾಲೆಂಜ್ ಆಗಿತ್ತು ಅಂಡ್ ನಾನು ಅಣ್ಣನ ಜೊತೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಪಾನಿಪುರಿ ನಮ್ಮ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ತೀವಿ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ, ಓಕೆನಾ? ಇದು ವೆರಿ ಸಿಂಪಲ್ ರೆಸಿಪಿ. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಬೇಕು. ಅದು ಬೆಂದ ಮೇಲೆ ಅದನ್ನು ಸ್ಮ್ಯಾಶ್ ಮಾಡಬೇಕು. ಅದಕ್ಕೆ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಚಾಟ್ ಮಸಾಲ ಹಾಗೆಯೇ ಜೀರಿಗೆ ಪೌಡರ್ನ ಅಮ್ಮ ಹಾಕಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ, ಆಮೇಲೆ ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಷನ್ಸಿಂದ ನೆನಪಿರಲಿ, ಆಲೂಗಡ್ಡೆ ತುಂಬಾ ದಪ್ಪಗಾಗಿರಬಾರ್ದು. ರೆಸಿಪಿನ ಬೇಗ ತೋರಿಸ್ತೀನಿ, ಯಾಕಂದರೆ ಇದಾದ ಮೇಲೆ ಪಾನಿಪುರಿ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ. ಇದೀಗ ಪಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಾಕ್ತಾ ಇರೋದು ರೆಡಿ ಪಾನಿಪುರಿ ಮಸಾಲ ಬರುತ್ತೆ. ಅದನ್ನು ಹಾಕಿದ ಮೇಲೆ ಹುಳಿ ನೀರು ಬರುತ್ತಲ್ವ, ಅದನ್ನು ಸಪ್ರೇಟಾಗಿ ಅಮ್ಮ ಮಾಡಿದರು, ಅದು ಹಾಕಿದ್ರು. ಇದಾದ ಮೇಲೆ ಬೆಲ್ಲದ ನೀರು ಹಾಕಿದ್ದಾರೆ. ಇದಕ್ಕೂ ಸ್ವಲ್ಪ ಚಾಟ್ ಮಸಾಲ ಅಮ್ಮ ಹಾಕಿದ್ದಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೆನಪಿರಲಿ, ಪಾನಿಪುರಿನಲ್ಲಿ ಪಾನಿ ಕೋಲ್ಡ್ ಆಗಿದ್ದರೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ಫ್ರಿಜ್ಜಲ್ಲಿದ್ದಂಥ ಕೋಲ್ಡ್ ನೀರನ್ನ ಇದಕ್ಕೆ ಹಾಕ್ತಾ ಇದ್ದಾರೆ, ಮೇಲ್ಗಡೆಗೆ ಬೂಂದಿನ ಹಾಕ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ಪಾನಿಪುರಿ ಮಸಾಲ ರೆಡಿ ಆಯಿತು, ಇಲ್ಲಿ ಪಾನಿನೂ ರೆಡಿ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೂರಿ, ಇದರಲ್ಲಿ ಆಲೂಗಡ್ಡೆ ಪೇಸ್ಟ್ ಇದೆ, ಹಾಗೇನೆ ಇಲ್ಲಿರೋದು ಪಾನಿ, ಇದರಲ್ಲಿ ಖಾರ ಹಾಗೇನೆ ಸ್ವೀಟ್ ಪಾನಿ ಮಿಕ್ಸ್ ಇದೆ. ಸೊ ಚಾಲೆಂಜ್ ಏನು ಅಂದ್ರೆ 1 ಮಿನಿಟ್ ಅಲ್ಲಿ 1 ನಿಮಿಷದಲ್ಲಿ ನಾವಿಬ್ರು ಈ ಪಾನಿಪುರಿನ ಮುಗಿಸ್ಬೇಕು, ಓಕೆನಾ? ವೆರಿ ನರ್ವಸ್. ಏನ್ ವಿನ್ ಆವಡಮ್ಮ? 3, 2, 1 ಸ್ಟಾರ್ಟ್. Vamos. ಒಂದು ನಿಮಿಷದಲ್ಲಿ ನಾನು ತಿಂದಿರೋದು, ನನ್ನ ಹತ್ರ 5 ಪೂರಿ ಇದೆ, ಅಣ್ಣನ ಹತ್ರನೂ 5 ಪೂರಿ ಇದೆ. ಇವಾಗಿರೋದು 5 ಪೂರಿ. 5 ಪೂರಿನ ಯಾರು ಬೇಗ ಖಾಲಿ ಮಾಡ್ತಾರೆ ಅಂತ ನೋಡೋಣ. ನಾನು ಲೂಸರ್, ರಾಕ್ಷಸ ಎಲ್ಲ. ಸೊ ನೋಡೋದಲ್ಲ, ಇದಾಗಿತ್ತು ನಮ್ಮ ಪಾನಿಪುರಿ ಚಾಲೆಂಜ್.
ಥ್ಯಾಂಕ್ ಯು ಬಾಯ್. ಬಕಾಸುರ ತಿನ್ಬಿಟ್ಟು ಓಡೋದಾ? ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.